Hello everyone, welcome to our channel. ದೇವರಿಗೆ ನೈವೇದ್ಯ ಮಾಡುವ ಪಂಚಕಜ್ಜಾಯ ಇರ್ತದೆ. ಅಷ್ಟಮಿಗೆ ಚೌತಿಗೆ ಎಲ್ಲ ಇದು ಪಂಚಕಜ್ಜಾಯ ಮಾಡ್ತಾರೆ. ನಾನು ಇಷ್ಟು ಕಡಲೆಬೇಳೆಯನ್ನು ಹುರಿದಿಟ್ಟಿದ್ದೇನೆ, ಒಂದಿಷ್ಟು ಎಳ್ಳು ಹುರಿದಿಟ್ಟಿದ್ದೇನೆ, ಅದು ತೊಳೆದು ಹುರಿದಿದ್ದೇನೆ. ಹೊದ್ಲು ಹುಡಿ, ತೆಂಗಿನಕಾಯಿ, ಸಕ್ಕರೆ, ಏಲಕ್ಕಿ ಇಷ್ಟು ಹಾಕಿ ಪಂಚಕಜ್ಜಾಯ ಮಾಡಿ. ಈಗ ನಾನು ಕಡಲೆಬೇಳೆಯನ್ನು ಮಿಕ್ಸಿಯಲ್ಲಿ ಹುಡಿ ಮಾಡಿ ತರ್ತೇನೆ. ಈಗ ನಾನು ಸ್ವಲ್ಪ ಸಕ್ಕರೆಗೆ ನೀರಾಕಿ ಪಾಕಕ್ಕೆ ಇಟ್ಟಿದ್ದೇನೆ. ಸಕ್ಕರೆ ಪಾಕ ನೋಡಿ, ಒಂದೆಳೆ ಪಾಕ ಆಯಿತು. ಈಗ ತೆಂಗಿನಕಾಯಿ ಹಾಕ್ತೇನೆ, ಎಳ್ಳು ಹಾಕ್ತೇನೆ, ಏಲಕ್ಕಿ ಪುಡಿ ಹಾಕ್ತೇನೆ, ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಕಡಲೆಬೇಳೆ ಹುಡಿ ಮಾಡಿದಾಕ್ತೇನೆ, ಸ್ವಲ್ಪ ಹೊದ್ಲು ಹುಡಿ ಹಾಕ್ತೇನೆ. ಈಗ ಮಿಕ್ಸ್ ಮಾಡ್ತೇನೆ. ಪಂಚಕಜ್ಜಾಯ ರೆಡಿ ಆಯಿತು. ಈಗ ಇದರ ಮೇಲೆ ಗೇರು ಬೀಜ ಹುರಿದದ್ದು ಹಾಕಬೇಕುಂಟು. ಈಗ ತುಪ್ಪದಲ್ಲಿ ಹುರಿದ ಗೇರು ಬೀಜ ಹಾಕ್ತೇನೆ. Subscribe the channel and press the bell icon for more video updates.